ಹಿರಿಯ ಭಾಷಾ ವಿಜ್ಞಾನಿ ಡಾಕ್ಟರ್ ಯುಪಿ ಉಪಾಧ್ಯಾಯ ನಿನ್ನೆ ರಾತ್ರಿ ನಿಧನರಾಗಿದ್ದಾರೆ. ದೀರ್ಘಕಾಲದ ಅನಾರೋಗ್ಯದಿಂದ ಬಳಲ್ತಾ ಇದ್ದ ತುಳು ಭಾಷಾ ಸಾಹಿತಿ ನಿಧನರಾಗಿದ್ದಾರೆ. ಡಾಕ್ಟರ್ ಯುಪಿ ಉಪಾಧ್ಯಾಯ ತುಳು ಭಾಷೆಗೆ ಬೃಹತ್ ನಿಘಂಟನ ರಚಿಸಿದ್ರು. ತುಳು ಭಾಷಾ ಅಧ್ಯಯನಕ್ಕೆ ಉಪಾಧ್ಯಾಯ ದಂಪತಿಗಳು ವಿಶೇಷ ಕೊಡುಗೆಯನ್ನ ನೀಡಿದ್ರು. ಇವರ ಪತ್ನಿ ಸುಶೀಲಾ ಪಿ ಉಪಾಧ್ಯಾಯ 2014ರಲ್ಲಿ ನಿಧನರಾಗಿದ್ರು. ಉಪಾಧ್ಯಾಯ ದಂಪತಿಗಳು ತುಳು ಭಾಷೆಗೆ ಸಾಕಷ್ಟು ಕೊಡುಗೆ ನೀಡಿದ್ದಾರೆ. ತುಳು ಮೌಖಿಕ ಸಾಹಿತ್ಯದ ದಾಖಲೀಕರಣದಲ್ಲಿ ತೊಡಗಿಸಿಕೊಂಡಿದ್ರು. ಇನ್ನು ಸುಶೀಲಾ ಪಿ ಉಪಾಧ್ಯಾಯ ಕೂಡ ಹಲವಾರು ಕೃತಿಗಳನ್ನು ರಚಿಸಿದ್ರು. ಇನ್ನು ಡಾಕ್ಟರ್ ಯುಪಿ ಉಪಾಧ್ಯಾಯ ಅಗಲುವಿಕೆಗೆ ಸಾಹಿತ್ಯ ಲೋಕದ ಗಣ್ಯರು ಸಂತಾಪವನ್ನ ವ್ಯಕ್ತಪಡಿಸಿದ್ದಾರೆ.